ಹಲವು ಬಾರಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಖೋ ಪಂದ್ಯಾವಳಿಗಳನ್ನು ಆಯೋಜಿಸಿ ಅನುಭವ ಇರುವ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಲೋಕೇಶ್ವರ್ ಇವರು ರಾಷ್ಟ್ರೀಯ ಖೋ ಫೆಡರೇಷನ್ ಉಪಾಧ್ಯಕ್ಷ ಸ್ಥಾನದ ಜೊತೆಗೆ ಕರ್ನಾಟಕ ಖೋ ಸಂಸ್ಥೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ಈ ಪಂದ್ಯಾವಳಿ ಮಹತ್ವ ಪಡೆದುಕೊಂಡಿದೆ. ಡಿಸೆಂಬರ್ 13ರಂದು ಗೃಹ ಸಚಿವ ಪರಮೇಶ್ವರ್, ಕ್ರೀಡಾ ಸಚಿವ ಬಿ ನಾಗೇಂದ್ರ ಇವರು ರಾಷ್ಟ್ರೀಯ ಖೋ ಪಂದ್ಯಾವಳಿಗೆ ಚಾಲನೆ ನೀಡಲಿದ್ದಾರೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ಸಂಸದ ಡಿಎಸ್ ಬಸವರಾಜು, ತಿಪಟೂರು ಶಾಸಕ ಕೆ ಷಡಕ್ಷರಿ ಇವರು ಪಂದ್ಯಾಟಕ್ಕೆ ಆಗಮಿಸುತ್ತಾರೆ. ಈ ಪಂದ್ಯಾವಳಿ ಸಕ್ಸಸ್ಗೆ ಹಲವು ಕ್ರೀಡಾ ಸಂಘ, ರೋಟರಿ ಸಂಸ್ಥೆ, ಸ್ವಯಂ ಸೇವಕರು ಪಂದ್ಯಾವಳಿಯ ಯಶಸ್ಸಿಗೆ ಶ್ರಮಿಸಲಿದ್ದಾರೆ. ಈ ಬಗ್ಗೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಎಸ್ವಿಪಿ ವಿದ್ಯಾಸಂಸ್ಥೆಯ ರಾಜಶೇಖರ್, ನಗರಸಭೆ ಮಾಜಿ ಉಪಾಧ್ಯಕ್ಷ ಸೊಪ್ಪು ಗಣೇಶ್ ಹಾಗೂ ಹಲವಾರು ಮಂದಿ ಮುಖಂಡರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ರಾಜ್ಯದ ಎಲ್ಲಾ ಮೂಲೆಯಿಂದಲೂ ಜನ ಬರ್ತಾ ಇದ್ರು ನೋಡೋದಕ್ಕೋಸ್ಕರ. ಜಿಲ್ಲೆಯ ಡಿಡಿಪಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲಾ ಶಾಲಾ ಮಕ್ಕಳುಗಳನ್ನು ಒಂದಿಸಕ್ಕಾದ್ರೂ ಸ್ಪೆಸಿಫಿಕ್ ತರ ಈ ಕ್ರೀಡಾಕೂಟ